ಪುತ್ತೂರು ದೇವತಾ ಸಮಿತಿ ಅಧ್ಯಕ್ಷರಾಗಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಜೊತೆಗೆ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿಯ ಸಂಚಾಲಕರು, ಸಾಮಾಜಿಕ ಧಾರ್ಮಿಕ ಮುಂದಾಳುವಾಗಿದ್ದ ಎನ್ ಸುಧಾಕರ್ ಶೆಟ್ಟಿಯವರು ನಿಧನರಾಗಿದ್ದಾರೆ. ಸೆಪ್ಟೆಂಬರ್ 10ರಂದು ರಾತ್ರಿ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಇಹಲೋಕಕ್ಕೆ ವಿದಾಯ ಹೇಳಿದ್ದಾರೆ. ಪುತ್ತೂರು ನೆಲ್ಲಿಕಟ್ಟಿಯಲ್ಲಿರುವ ಎನ್ ಸುಧಾಕರ್ ಶೆಟ್ಟಿ ಅವರ ಮನೆಯಲ್ಲಿ ಮೃತರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಹಲವು ಗಣ್ಯರು, ಸುಧಾಕರ್ ಶೆಟ್ಟಿಯವರ ಆಪ್ತರು, ಅಭಿಮಾನಿಗಳು, ಹಿತೈಷಿಗಳು ಎಲ್ಲರೂ ಕೂಡ ಆಗಮಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ನುಡಿನಮನ ಸಲ್ಲಿಸಿದರು. ಪುತ್ತೂರಿನ ಜನತೆಗೆ ಚಿರಪರಿಚಿತ ಆಗಿರ್ತಕ್ಕಂತಹ ಸುಧಾಕರ್ ಶೆಟ್ಟರವರು ಇವತ್ತು ದೈವದಿಂದರಾಗಿದ್ದಾರೆ. ಬಹುಶಃ ಪುತ್ತೂರಿನ ಜನತೆ ದುಃಖ ಪಡುವಂತಹದ್ದು. ಎಲ್ಲರ ಮನಸ್ಸಿನಲ್ಲಿ ಸುಧಾಕರ್ ಶೆಟ್ಟಿ ಯಾವಾಗಲೂ ಇದ್ದಾರೆ, ಇನ್ನು ಮುಂದೆ ಇರಲಿಕ್ಕೆ ಸಾಧ್ಯ. ಯಾಕೆಂತ ಹೇಳಿದರೆ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಕೆಲವು ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಹಲವು ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಗಣೇಶೋತ್ಸವ ಆಗಿರ್ಬೋದು ಕೋರ್ಟ್ ರೋಡಲ್ಲಿ, ಹಾಗೆ ಎಲ್ಲ ವಿಷಯದಲ್ಲಿ ವಿಶೇಷವಾಗಿ ಯಾಕೆಂತ ಹೇಳಿದರೆ ನಾವು ಇವತ್ತು ನಾವೊಂದು ಸಮೂಹವಾಗಿ ಬಂದಿದ್ದೇವೆ. ನಾವು ಮಿತ್ರರಿಂದ ವಾಲಿಬಾಲ್ ಅಕಾಡೆಮಿಗೆ ಅಂತ ಅವರು ಬರೀ ಜನತೆ ಒಟ್ಟಿಗೆ ಮಿಂಗಲಾಗೋದು ಹೊರತುಪಡಿಸಿ ಕೂಡ ಬೇರೆ ವಿಚಾರಗಳಲ್ಲಿ ಸಹ ಅವರು ಭಾಗಿಯಾಗುವಂಥ ಒಂದು ಒಳ್ಳೆಯ ಮನಸ್ಥಿತಿ ಇರುವಂಥ ಒಂದು ಮನುಷ್ಯ ಅವರು. ಆದ ಕಾರಣ ಇವತ್ತು ಬಹುಶಃ ಅವರ ಒಂದು ಅಗಲುವಿಕೆ ನಮ್ಮೆಲ್ಲರಿಗೆ ತುಂಬ ವಿಷಾದನೀಯ. ಹಾಗೆ ಅವರ ಕುಟುಂಬಕ್ಕೆ ಬಹುಶಃ ಅವರ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತನ ಅವರಿಗೆ ಕೊಡಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಅವರನ್ನು ನೆನೆಸಿಕೊಂಡು ನಾವು ಅವರ ಇನ್ಸ್ಪಿರೇಷನ್ನಿಂದ ನಾವು ಹಲವು ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥ ಇದನ್ನು ಸುಧಾಕರ್ ಶೆಟ್ಟಿ ಅವರ ಮನಸ್ಥಿತಿಯನ್ನು ನಾವು ಉಳಿಸ್ಕೊಳ್ಳುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಹಾಗೆ ದೇವರು ಅವರಿಗೆ ನಮ್ಮ ಮಿತ್ರರಿಂದ ವಾಲಿಬಾಲ್ ಅಕಾಡೆಮಿಯ ಪರವಾಗಿ ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ದೇವರು ಕರುಣಿಸಲಿ ಅಂತ ಹೇಳಿಕೊಂಡು, ಹಾಗೆ ಅವರ ಕುಟುಂಬಕ್ಕೆ ಅದನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ವರ್ಷ ಪ್ರತಿ ನಡೆಯಾಗಿ ಈ ಸಲ ಕೋರ್ಟ್ ಮೈದಾನ ಗಣೇಶೋತ್ಸವವನ್ನು 66ನೇ ವರ್ಷ ವಿಜೃಂಭಣೆ ನಡೆಸುವುದೆಂದು ನಾವು ತೀರ್ಮಾನಿಸಿ ಆಗಿದೆ. ಹಾಗೆ ರೀತಿಯಲ್ಲಿ ನಡೀತಾ ಹೋಗ್ತದೆ. ಏನು ದೇವರ ದಯೆಯಿಂದ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ. ಈ ಸಲ ಮೂಢ ಇದ್ದ ಕಾರಣ ಅದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ಏನೊಂದು ದೇವರಿಗೆ ತೊಂದರೆ ಆಗದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಏನು ಅಡಚಣೆ ಆಗದಾಗೆ ನಡೆಸ್ಕೊಂಡು ಹೋಗ್ತೇವೆ ಎಂದು ನಾವು ಪ್ರಯತ್ನ ಪಡ್ತೇವೆ. ಎನ್ ಸುಧಾಕರ್ ಶೆಟ್ಟಿಯವರು ನಮಗೆಲ್ಲರಿಗೊಂದು ಹಿರಿಯಣ್ಣನ ರೀತಿಯಲ್ಲಿ ಬದುಕಿದವರು. ನಮಗೆಲ್ಲರಿಗೊಂದು ಬುದ್ಧಿವಾದಗಳನ್ನು, ಒಂದು ಬದುಕಿನ ಮಾರ್ಗದರ್ಶಕಗಳನ್ನು, ಒಂದು ಆದರ್ಶಯುತವಾದ ಪಾಠವನ್ನು ಕಲಿಸಿದ ಮಹಾತ್ಮ ಅವರು. ನಮಗೆ ಎಲ್ಲ ವಿಚಾರಗಳಲ್ಲಿ ಅವರು ಗುರು ಸಮಾನರು. ಒಂದು ತಪ್ಪಿದಾಗ ತಿದ್ದಿ ನಡೆಯುವಂತೆ ಪ್ರೇರೇಪಿಸಿದ ಮಹಾನ್ ವ್ಯಕ್ತಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಒಂದು ರಾಜಕಾರಣಿ ಅಂತ ಹೇಳಿದರೆ ದೊಡ್ಡ ರಾಜಕೀಯ ಯಾವುದೇ ದೊಡ್ಡ ವಿಚಾರಗಳು ವ್ಯಕ್ತಿಯಾಗಿದ್ದರೂ ಕೂಡ 2 ಸಲ ಬ್ಲಾಕ್ ಅಧ್ಯಕ್ಷರಾಗಿ, ಪುತ್ತೂರಿನ ಗಣೇಶೋತ್ಸವ ಕಿಲ್ಲೆ ಮೈದಾನದ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ, ಮಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ, ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿಯ ಸಂಚಾಲಕರಾಗಿ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ದುಡಿದವರು. ಆದರೆ ಎಲ್ಲರಿಗೂ ಒಂದು ಮಾದರಿಯಾಗುವ ರೀತಿಯಲ್ಲಿ, ಮುಂದಿನ ಜನಾಂಗಕ್ಕೂ ಕೂಡ ಒಂದು ಪಾಠದ ರೀತಿಯಲ್ಲಿ ತನ್ನ ಬದುಕಿನ ಪಾಠವನ್ನು ಬರೆದಿಟ್ಟು ಹೋಗಿದ್ದಾರೆ ಅಂತ ಕೂಡ ಹೇಳ್ಬೋದು. ನಮಗೆಲ್ಲರಿಗೂ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿದ್ದಂತಹ ಸುಧನ್ನನವರನ್ನು ಇವತ್ತು ಕಳೆದುಕೊಂಡಿದ್ದೇವೆ. ಅವರ ಈ ಅಗಲುವಿಕೆ ಅವರ ಕುಟುಂಬಕ್ಕೆ ಆ ಅಗಲುವಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ನಮ್ಮ ನುಡಿ ನಮನವನ್ನು ಅರ್ಪಿಸ್ತಿದ್ದೇವೆ. ಅನ್ಯ ಸುಧಾಕರ್ ಶೆಟ್ಟಿಯವರು ಕಳೆದುಹೋದಂಥ ವಿಚಾರಧಾರೆ ಬಹಳಷ್ಟು. ಅವರು ಸಮಾಜಕ್ಕೆ ತನ್ನನ್ನು ಅರ್ಪಿಸಿಕೊಂಡು ಸೇವೆ ಮಾಡಿದವರು. ದೀರ್ಘಕಾಲ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದರು. ನಾನು ಆ ದಾರಿಯಲ್ಲಿ ಸಾಗಿದ್ದು. ನಾನು 28 ವರ್ಷ ಅಲ್ಲಿ ಅಧ್ಯಕ್ಷ ಆಗಿದ್ದೆ. ಹಾಗಾಗಿ ಅವರ ಆಶೀರ್ವಾದವನ್ನು ಯಾವತ್ತೂ ನಾವು ಬಿಡಿಕೊಂಡೇ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೆವು. ಅವರ ನಿಧನ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ. ಗಣೇಶೋತ್ಸವ ಸಮಿತಿ ಇನ್ನಿತರ ಸಾರ್ವಜನಿಕ ಸೇವೆಯನ್ನು ಮಾಡುತ್ತಿರುವಂಥ ಎಲ್ಲರಿಗೂ ಅವರು ಒಂದು ಅಮೂಲ್ಯವಾದ ವ್ಯಕ್ತಿಯಾಗಿದ್ದರು. ಅವರ ಇದು ಆತ್ಮಕ್ಕೆ ಪರಮಾತ್ಮ ಸದ್ಗತಿ ದೊರಕಿಸಲೆಂದು ಪ್ರಾರ್ಥಿಸುತ್ತೇನೆ. ನಮಗೆ ಇವತ್ತು ಬಹಳ ಬೇಸರದ ವಿಷಯ. ನಮ್ಮ ಆತ್ಮೀಯರಾದ ಸುಧಾಕರ್ ಶೆಟ್ಟಿಯವರ ನಿಧನೆಯಿಂದ ನಮಗೆ
ತುಂಬ ಬೇಸರ ಆಗಿದೆ. ನಾವು ಎಷ್ಟೋ ವರ್ಷದಿಂದ, ನಾವು ಸುಮಾರು 25-30 ವರ್ಷದಿಂದ ಅವರ ಕಿಲ್ಲೆ ಮೈದಾನದ ಗಣೇಶೋತ್ಸವ ಆಗಿರ್ಬೋದು, ರಾಜಕೀಯದಲ್ಲಿವರೆಗೂ ಅವರ ಆಪ್ತರಾಗಿ ನಾನು ಕೆಲಸ ಕಾರ್ಯ ಮಾಡಿಕೊಂಡಿದ್ದೆ. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಮಾಜಿ ವ್ಯವಸ್ಥಾಪಕರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಅಂತೂ ಬಹಳ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಅಂದರೆ ಸುಧಾಕರ್ ಶೆಟ್ಟಿ ಅಂದರೆ ಕಾಂಗ್ರೆಸ್ ಅಂತ ಇತ್ತು. ಅದು ಇವತ್ತು ನಮಗೆ ಎಲ್ಲರಿಗೂ ನಮ್ಮ ಪಕ್ಷಕ್ಕೆ ಒಂದು ತುಂಬಲಾರದ ನಷ್ಟ ಅಂತೇಳಿ ಹೇಳ್ತೇನೆ. ಹಾಗೆ ಅವರ ಕುಟುಂಬಗಳಿಗೆ ದೇವರು ಅವರ ಮರಣವನ್ನು ಸಹಿಸುವಂಥ ಶಕ್ತಿಯನ್ನು ನೀಡಲೆಂದು ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಅಗಲಿದ ಸುಧಾಕರ್ ಶೆಟ್ಟಿ ಅವರಿಗೆ 30 ವರ್ಷದಿಂದ ನಮ್ಮ ಒಡನಾಟ. ಸಾರ್ವಜನಿಕವಾಗಿಯೂ ಎಲ್ಲರ ಜೊತೆಗೆ ಒಳ್ಳೆಯ ಒಡನಾಟ ಇದ್ದಂಥ ವ್ಯಕ್ತಿ. ಸುಮಾರು 60 ವರ್ಷಗಳ ಕಾಲ ಗಣೋತ್ಸವ ಸಮಿತಿ ಅಧ್ಯಕ್ಷರಾಗಿ, ಮಹಾಲಿಂಗೇಶ್ವರ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾಗಿ, ದೇವಸ್ಥಾನದ ಅಭಿವೃದ್ಧಿಗೆ ರಾತ್ರೋ ಹಗಲು ದುಡಿದಂಥ ಒಂದು ಮಹಾನ್ ವ್ಯಕ್ತಿ. ರಾಜಕೀಯವಾಗಿ ಕೂಡ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ನಾಯಕನಾಗಿ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ, ಪುರಸಭಾ ಸದಸ್ಯರಾಗಿ ಹಲವಾರು ಸಂಘಟನೆಯಲ್ಲಿ ತೊಡಗಿದಂಥ ಸಕ್ರಿಯ ಒಬ್ಬ ನಾಯಕನು ಇವತ್ತು ಅಗಲಿದ್ದೆ. ಭಾರಿ ದುಃಖವಾಗ್ತಾ ಇದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ಕೊಡಲಿ, ಅವರ ಆತ್ಮವನ್ನು ಸ್ವರ್ಗಕ್ಕೆ ಕೊಂಡೊಯ್ಯಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಸುಧಾಕರ್ ಶೆಟ್ಟಿಗೆ ನಮ್ಮ ಜೊತೆ ಇಲ್ಲ, ಅತ್ಯಂತ ಖೇದ. ಎಲ್ಲರ ಒಂದು ರಾಜಕೀಯ ಬೇರೆ ಬೇರೆ ಇದ್ದರೂ ಕೂಡ ಎಲ್ಲರ ಆತ್ಮೀಯರು, ನಮ್ಮಂತೂ ಭಾಳ ಆತ್ಮೀಯರು, ಮನೆಯವರಂಗೆ. ಅವರ ಅಕಾಲಿಕ ನಿಧನ ನಮಗೆಲ್ಲ ತುಂಬಲಾರದ ನಷ್ಟ. ಅದನ್ನು ಅವರಿಗೆ ಶ್ರೀ ಮಹಾಲಿಂಗೇಶ್ವರ ದೇವರು ಆರಾಧಿಸತಕ್ಕಂಥ ಮಹಾಗಣಪತಿ ಆ ದುಃಖವನ್ನು ಅಗಲಿಯ ಶೂನ್ಯತೆಯನ್ನು ಭರಿಸತಕ್ಕಂಥ ಶಕ್ತಿ ಅವರ ಕುಟುಂಬಸ್ಥರಿಗೆ, ಅವರ ಗೆಳೆಯರಿಗೆ, ನಮಗೆಲ್ಲರಿಗೂ ನೀಡಲಿ ಅಂತ ಮಹಾಲಿಂಗೇಶ್ವರನ ಮಹಾಗಣಪತಿಯನ್ನು ಪ್ರಾರ್ಥಿಸಾದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಶ್ರೀ ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮನ್ನಾಗಲಿ ಹೋದಂತಹ ಸುದ್ದಣ್ಣ ಎಂದೇ ಪುತ್ತೂರಿನಲ್ಲಿ ಖ್ಯಾತಿ ಹೊಂದಿರುವ ಸುಧಾಕರ್ ಶೆಟ್ಟಿಯವರ ಮರಣ ನಮಗೆ ಅತೀವ ದುಃಖವನ್ನು ಉಂಟು ಮಾಡಿದೆ. ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ನಿಸ್ವಾರ್ಥ ಸೇವೆಯಿಂದ ಪುತ್ತೂರಿನ ಜನರ ಆದರಣೆಗಳನ್ನು ಪಡ್ಕೊಂಡವರು. ಇವರು ಎಲ್ಲ ಕ್ಷೇತ್ರದಲ್ಲೂ ಸಾಕಷ್ಟು ಸೇವೆಯನ್ನು ಮಾಡಿ ಜೀವನದ ಉದ್ದಕ್ಕೂ ತೃಪ್ತಿಯನ್ನು ಕಂಡವರು. ಇವರ ಈ ಮರಣದಿಂದ ಪುತ್ತೂರು ಅನಾಥವಾಗಿದೆ. ಇವರಿಗೆ ಈ ಸಂದರ್ಭದಲ್ಲಿ ಸಂತಾಪವನ್ನು ಸೂಚಿಸಲು ಇಚ್ಛಿಸ್ತೇನೆ. ಸುಧನ್ನ ನಮಗೆ ಭಾರಿ ಶಾಲಾ ಮಕ್ಕಳಾಗಿ ಇರುವಾಗಲಿಂದ ಪರಿಚಿತರು. ಅಂಥ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ, ಅದನ್ನು ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಕೊಡುವಂಥ ಗೌರವ ನಮಗೆಲ್ಲ, ನಾವು ಸಣ್ಣವರಾದರೂ ನಮಗೆ ಕೊಡುವಂಥ ಗೌರವ, ಎಲ್ಲಿ ಸಿಕ್ಕಿದ್ರು ನಗುಮುಖ, ಅದು ಈಗಲೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿದೆ. ಹಾಗೆ ಅವರ ಒಂದು ಬಾಂಧವ್ಯ ನಮ್ಮ ಫ್ಯಾಮಿಲಿ ಕೂಡ ಎಲ್ರಿಗೂ ಇದೆ. ಅಂಥ ಒಂದು ವ್ಯಕ್ತಿತ್ವ ಯಾರಿಗೂ ಇಲ್ಲ. ಎಲ್ಲಿ ಸಿಕ್ಕಿದ್ರು ತಾನೇ ಆಳು ಅಂತ ಹೇಳುವಂಥ ಒಂದು ಇದು ಹೇಳಿಕೊಂಡು ನಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಇನ್ನೊಮ್ಮೆ ಅವ್ರದ್ದು ಹೇಳ್ತಾ, ಮಹಾಲಿಂಗೇಶ್ವರ ದೇವರು ಅವರಿಗೆ ಒಳ್ಳೆಯ ಸದ್ಗತಿ ಕೊಡಲಿ ಅಂತ ಹೇಳ್ತಾ ಇಷ್ಟೇ ಹೇಳ್ತೇನೆ. ಹೆಚ್ಚು ಹೇಳುವಂಥ ನನಗೆ ಇಲ್ಲ, ಯಾಕಂದರೆ ಅವರು ದೊಡ್ಡವರು ತುಂಬ. ಆದರೂ ಇಷ್ಟು ಹೇಳಬೇಕಾಗ್ತದೆ ಅಷ್ಟೇ. ನಮ್ಮ ಸುಧಾಕರ್ ಶೆಟ್ಟಿಯವರು ಶ್ರೀಯುತರು ನನ್ನ ಬಹಳ ಆತ್ಮೀಯರು, ಬಹಳ ಗೌರವಾನ್ವಿತರು. ನಮಗೆಲ್ಲರೂ ತುಂಬ ಮಾರ್ಗದರ್ಶಕರು ಆಗಿದ್ದರು. ಸಾಧಾರಣ 30-35 ವರ್ಷದಿಂದ ರಾಜಕೀಯ ವಲಯದಲ್ಲಿ ನನ್ನನ್ನು ಬಹಳ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದವರು. ಪಂಚಾಯತ್ನ ಚುನಾವಣೆಗಳಲ್ಲಿರ್ಬೋದು, ಯಾವುದೇ ಇದರಲ್ಲಿ ನಮಗೆಲ್ಲ ತುಂಬ ಮಾರ್ಗದರ್ಶನ ನೀಡುತ್ತಿದ್ದವರು. ಅದೇ ರೀತಿ ಮಹಾಲಿಂಗೇಶ್ವರ ದೇವಳದ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಬಹಳಷ್ಟು ಬದಲಾವಣೆ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು. ಜನರ ಮನಸ್ಸಿಗೆ ಹೆಚ್ಚಿನ ಜನರಲ್ಲಿ ಅವರು ಜನಾನುರಾಗಿಯಾಗಿದ್ದರು. ಹೆಚ್ಚಿನವರಿಗೆ ಅವರ ಮೇಲೆ ಬಹಳ ಗೌರವ ಇತ್ತು. ಅವರ ಹಠಾತ್ ಮರಣವು ನಮಗೆಲ್ಲರಿಗೂ ಬಹಳ ದುಃಖವನ್ನು ತಂದಿದೆ. ಬಹಳ ಕಷ್ಟ ಆಗ್ತಿದೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ. ಅವರ ಈ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತನು ಕರುಣಿಸಲಿ, ಹಾಗೂ ಅವರ ಫ್ಯಾಮಿಲಿಯವರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುತ್ಸದ್ದಿ ಸುಧಾಕರ್ ಶೆಟ್ಟಿಯವರು ಇವತ್ತು ಅಲ್ಪಕಾಲದ ಅನಾರೋಗ್ಯದಿಂದ ದೈವಾಧೀನರಾಗಿದ್ದಾರೆ. ಸುಮಾರು ವರ್ಷಗಳ ಕಾಲ
ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 2 ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಇವತ್ತು ಕಾಂಗ್ರೆಸ್ ಇಷ್ಟು ಗಟ್ಟಿಯಾಗಿ ಪುತ್ತೂರಿನಲ್ಲಿ ಬೆಳೀಬೇಕಿದ್ದರೆ ಸುಧಾಕರ್ ಶೆಟ್ಟಿಯವರ ಕೊಡುಗೆ ಬಹಳ ಇದೆ. ಇವತ್ತು ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇದು ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಒಂದು ನಷ್ಟ ಅಂತೇಳಿ ಹೇಳ್ಬೋದು. ಇವತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಮತ್ತು ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೆಲ್ಲಿಕಟ್ಟೆ ಸುಧಾಕರ್ ಶೆಟ್ಟಿಯವರು ಎಲ್ಲರೊಂದಿಗೆ ಆತ್ಮೀಯತೆಯಾಗಿ ಬದುಕಿದವರು. ಅವರ ಬದುಕನ್ನು ಅವರು ಸಾರ್ಥಕಗೊಳಿಸಿದ್ದಾರೆ. ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಕೂಡ ಬೆಳೆದು ಅವರ ವ್ಯಕ್ತಿತ್ವವನ್ನು ಈ ಸಮಾಜದಲ್ಲಿ ನಿರೂಪಿಸಿದ್ದಾರೆ. ಅಂಥ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ವ್ಯಕ್ತಿತ್ವ ಈ ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಿದೆ. ನಾವು ಮತ್ತು ಸುಧಾಕರ್ ಶೆಟ್ಟರು ಒಂದು 40 ವರ್ಷದ ಸ್ನೇಹಿತರು, ನನ್ನ ಅಣ್ಣನ ಸಹಪಾಠಿಗಳು ಕೂಡ. ರಾಜಕೀಯದಲ್ಲೇ ಆಗಲಿ, ಸಾಮಾಜಿಕ ಕಾರ್ಯಕ್ರಮದಲ್ಲೇ ಆಗಲಿ, ಗಣೇಶ ಚೌತಿ ಸಮಯದಲ್ಲೇ ಆಗಲಿ ನಮಗೊಂದು ಮಾರ್ಗದರ್ಶಕರೂ ಆಗಿದ್ದರು. ಮತ್ತು ಬಿಚ್ಚು ಮನಸ್ಸಿನ ಒಂದು ಉತ್ತಮ ವ್ಯಕ್ತಿತ್ವ. ನಮ್ಮ ಸ್ನೇಹಚಾರ ಕಳ್ಕೊಂಡದಕ್ಕೆ ನಾನು ವಿಷಾದಿಸ್ತಾ ಇದ್ದೇನೆ. ಬಾರಿ ಪ್ರೀತಿ ಮುಂಬಡನೆಗಳು ಪ್ರತಿಯೊಂದು ಇಟ್ಲ ಪಾತಿರೊಂದು ಬತ್ತದ ಇತ್ತಿನಗಳು ಮಾತಿರಗಳು ತಿನ್ನಲಾರ ಅಂಚನೆ ಯಾರನ್ನ ಸಮಯ ಮತ ಕರೆಂಡು ದೇವರು ಕುಣಿದು ಬೇರೆ ಅರೆ ಈ ಎಣ್ಣೆ ಅಲ್ಪಲ್ಪುರ ದೇವರಿಂದ ನಡಪಡೋದು ಕೊರಡ ನಮ್ಮ ಕೇಂದ್ರ ಸುಧಾಕರ್ ಶೆಟ್ಟರು ನಮಗೆ ನಾವು ಚಿಕ್ಕಂದಿರುವವರೆಗಲೇ ನಮ್ಮನ್ನು ಕರೆದು ಮಾತನಾಡಿಸುವಂಥ ಒಂದು ವ್ಯಕ್ತಿ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಅವರ ಒಂದು ಮಾರ್ಗದರ್ಶನ ತುಂಬ ಉಪಯುಕ್ತವಾಗಿತ್ತು. ಮತ್ತು ಅವರು ಪಕ್ಷಾತೀತವಾಗಿ ಎಲ್ಲರನ್ನೂ ಕರೆಸಿ ಮಾತಾಡಿಸುವಂಥ ಒಂದು ವ್ಯಕ್ತಿ. ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ನಮ್ಮ ಮಲ್ಯ ಕಾಂಪೌಂಡ್ನಲ್ಲಿ ಇರುವಾಗಲೇ ಅವರು ಬಂದು ಹನುಮಂತ ಮಲ್ಯರ ಜೊತೆಗೂಡಿ ಸಭೆಯನ್ನು ಮಾಡಿ ಅವರ ನಂತರ ಈ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ನಡೆಸಲು ಇವರು ಪ್ರಮುಖವಾಗಿದ್ದರು. ಇವರು ಎಲ್ಲರನ್ನು ಜೊತೆಗೂಡಿಸಿ ಮಾಡಿದಂಥ ಒಂದು ವ್ಯಕ್ತಿ. ಇವರ ಆತ್ಮಕ್ಕೆ ಇದಾಗಿ ಚಿರಶಾಂತಿ ದೊರಕಲಿ ಎಂದು ದೇವರಲ್ಲಿ ಆಶಿಸ್ತೇನೆ. ಸುಧಾಕರ್ ಶೆಟ್ಟರು ಬಂಡಾರು ಪೂರ ಜನಕ್ಕಲು ಒಂಜಿ ಬೋಡಾಯಿನಂಚಿನ ವ್ಯಕ್ತಿ. ಎಂಚ ಬಂಡ ಬಾರಿ ಸರಳವಾದಿತ್ತೊಂದು ಮಲ್ಲ ರಾಜಕಾರಣಿ ಅಣ್ಣ ಬಾರಿ ಸರಳವಾದಿತ್ತೊಂದು ಒಂಜಿ ಪಕ್ಷ ನಿಷ್ಠೆಡ್ ಬತ್ತನಾರು ಆರೇನು ನಮ್ಮ ಒಯ್ಟು ತೋಲಿಂದ ಪಂಡೊಂಜಿ ಸುಮಾರು 1000 ಜನಕ್ಕಳಿಗೆ ಪ್ರತಿ ವರ್ಷ ಅನ್ನದಾನ ಕೊರ್ಪಂಚಿನ ಕಿಲ್ಲೆ ಮೈದಾನದ ಮಹಾಗಣಪತಿ ಉತ್ಸವದ ಒಂಜಿ ನೇತೃತ್ವ ವಹಿಸೋದು ಐನು ಬಾರಿ ಪೊರ್ಲುಡು ಐನು ಸಂಘಟನೆ ಮಲ್ತನ ಅಲ್ಪ ಪಕ್ಷ ಇಜ್ಜಂದೆ, ಪಕ್ಷ ಭೇದ ಇಜ್ಜಂದೆ, ಜಾತಿ ಭೇದ ಇಜ್ಜಂದೆ ನಡಪಾದ ಬತ್ತೇರು ಮಾಲಿಂಗೇಶ್ವರ ದೇವರಿಗೆ ಮಲ್ತನ ಸೇವೆನೇ ಇನಿಕ್ಲ ಜನಕ್ಕಲು ಪಣ್ಣೊಂದು ಇನಿತ್ಯ ಮುಲ್ಪ ಸೇರಿನ ಜನಕ್ಕಲೇ ಸಾಕ್ಷಿ ಎಂಚ ನಿಷ್ಠೆಡಿತ್ತಿರದ ಬಣ್ಣ ತನ್ನ ಆತ್ಮೀಯರಿಗೆ ಒಡನಾಡಿಲೆಗೆ ಬಾರಿ ಪೊರ್ಲದ ಒಂಜಿ ಮಲ್ಲ ದೈವ ಭಕ್ತಿಯಾರು ಕುಟುಂಬ ಪ್ರೇಮಿ ಐತೊಟ್ಟಿಗೂ ತನ್ನಕ್ಲ ಒಟ್ಟಿಗೆ ಇಡೀ ಬಡ ಜನಕ್ಕೆಲ್ಲ ಪೂರ ಜನ ಎಡ್ಡೆ ಆವಡದು ಪಂಡದು ಒಂಜಿ ಮಾಲಿಂಗೇಶ್ವರನ ಪರಮ ಭಕ್ತಿಯಾರು ಏಪಲ ದೇವಸ್ಥಾನಕ್ಕೆ ಪೋದು ತೂಪುನೆಂಡು ತುಂಡ ಒಂಜಿ ನಿಜವಾಯಿನ ಒಂಜಿ ಸನಾತನವಾಯಿನ ಹಿಂದೂ ಧರ್ಮದ ಒಂಜಿ ಪ್ರತಿಪಾದಕ್ಕೆ ಎಂದು ಪಂಡ ತಪ್ಪವಂದ ಪಕ್ಷಗಳು ಅಂಚನೆಯಾರು ಹೂವೇ ಬೇತೆ ಆರೆಗೆ ಹೂವೇ ಒಂಜಿ ಆರ ಅಧಿಕಾರ ಇಪ್ಪಡು ಇಜ್ಜಂದೆ ಇಪ್ಪಡು ಪಕ್ಷಗೂ ಒಂದೇ ರೀತಿಯ ಕೆಲಸ ಮಂತದ್ದು ಪಕ್ಷವನ್ನು ತಲಮಟ್ಟದ ಸಂಘಟನೆ ಮಂತನಂಚಿನ ಒಂಜಿ ಕಾಂಗ್ರೆಸ್ ತಕ್ಲೆ ಎಂಕ್ಲೆಗೆ ಖುಷಿಯಿಂದ ಅಂಡ ಒಂಜಿ ಸನಾತನ ಧರ್ಮನ ದೆರ್ತು ಪತ್ತನ ಒಂಜಿ ಮಲ್ಲ ಕೆಲಸ ಮಲ್ತನ ಮಹಾಲಿಂಗೇಶ್ವರ ದೇವರನ್ನ ಕೆಲಸ ಬಂದ ಇಡೀ ಹಿಂದೂ ಸಮಾಜ ಒಂಜಿ ಖುಷಿ ಅಂಚನೆ ಜಾತಿ ಇಜ್ಜಂದೆ ಆರು ಒವೇ ಧರ್ಮ ಇಜ್ಜಂದೆ ಬದುಕೊಂಡಿತ್ತಿನ ಇಡೀ ಸರ್ವ ಧರ್ಮದ ಒಂಜಿ ಪ್ರೇಮಿ ಆಯದು ಆರು ಎಡ್ಡೆ ಒಂಜಿ ಆದರ್ಶ ಅದು ಬದುಕದೆ ಒಂದು ಪನೊಳ್ಯಾರು. ಸುಧಾಕರ್ ಶೆಟ್ರು ಇನಿ ನಮ್ಮನ್ನು ಬಿಡುದು ದೂರ ಆದಿತ್ತೆಲ್ಲ ಅವ್ರನ್ನ ಒಂಜಿ ಮಾರ್ಗದರ್ಶನ ಅವ್ರನ್ನ ಎಂಕ್ಲಿಗೆ ಆರು ಎಂಕಲ್ನ ಪುತ್ತೂರು ಕೋಟಿ ಚೆನ್ನೈ ಕಂಬಳದ ಸಂಚಾಲಕರಾದ ಎಷ್ಟೋ ವರ್ಷ ಕಂಬಳ ಪ್ರಾರಂಭ ಏನು ಹಿಡಿದು ಬುಕ್ಕ ಎಂಕಲ್ನ ಒಂಜಿ ಕಂಬಳದ ಸಂಚಾಲಕರಾದ ಎಂಕ್ಲಿಗೆ ಮಾರ್ಗದರ್ಶನ ಕೊರಿತೀರಿ. ಅವತ್ತಂದೇ ಆರು ಕಾಂಗ್ರೆಸ್ ಪಕ್ಷದ ಒರಿ ಮಲ್ಲ ನಾಯಕರಾದಿತ್ತೀರಿ. ಎಷ್ಟೋ ವರ್ಷ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಿತ್ತೀರಿ. ಪುತ್ತೂರು 2 ಟರ್ಮಡು MLA ಓಟು ಉಂಟಿತ್ತೀರಿ. ಅಂಡ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಅದು ಈತನೇಟ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಆರ್ನ ಅವಧಿದ ಒಂಜಿ ಇಂಪ್ರೂವ್ಮೆಂಟ್ ಆಯ್ಲೆಕ್ಕ ಬೇತೆವಾ ಏರ್ನ ಅವಧಿಡ್ಲ ಆತು ಜಾಂಡ ಅವ್ರ ಮಾಲಿಂಗೇಶ್ವರ ದೇವರನ್ನ ಬಾರಿ ಮಲ್ಲ ಭಕ್ತಿಯೆಲ್ಲ ಆದಿತ್ತೇರು. ಬೊಕ್ಕ ಕಿಲ್ಲೆ ಮೈದಾನಡು ಒಂಜಿ ಗಣೇಶೋತ್ಸವ ಬಂಡ ಒಂಜಿ ಐತಿಹಾಸಿಕ ದಾಂಡ ಪುತ್ತೂರು ಕಿಲ್ಲೆ ಮೈದಾನದ ಗಣೇಶೋತ್ಸವ ಬಂಡ ಆತು ಪ್ರಸಿದ್ಧವಾಯಿನ ಒಂಜಿ ಗಣೇಶೋತ್ಸವ ಐತ ಮುಂದಲತ್ವಲ್ಲ ತೊಂದಿತ್ತೇರು. ಬೊಕ್ಕ ಎಂಕ್ಲು ಜಾತಿ ಅನುಪಾತದಿಂದ ಎಂಕ್ಲ ಒಂಜಿ ಮಾರ್ಗದರ್ಶಕ ಇರಲ್ಲ ಅದು ಎಂಕ್ಲ ಪುತ್ತೂರು ಕೋಟಿ ಚೆನ್ನೈ ಕಂಬಳದ ಸಂಚಾಲಕರಾದ ಎಂಕ್ಲಿಗೆ ಇಡೀ ಕಂಬಳ ಒಂಜಿ ಯಶಸ್ವಿಯಾದ ನಡಪೆರ ಆರ್ನ ಒಂಜಿ ಮುಂದಾಳತ್ವ ಕಾರಣ ಅಂತ ಪಣಿಪೆ ಆರು ನಮ್ಮನ್ನು ಬಿಡ್ದು ದೂರಾದಿತ್ತೇರಲ್ಲ ಆರ್ನ ಮಾರ್ಗದರ್ಶನ ಎಂಕ್ಲಿಗೆ ಏಪಲ ಆರ್ನ ನೆನಪು ಪುಂಡು ಆರ್ನ ಆರು
ಇನಿ ನಮ್ಮದು ನಿರ್ವಾದಿತ ಯಾರು ಸ್ವರ್ಗಸ್ಥರಾದುಲ್ಲೇರು ಅರೆಗೆ ಶಿರಶಾಂತಿ ಒಂದು ತಿಕ್ಕಾಡು ಪಣ್ಣದು ದೇವರ ಪ್ರಾರ್ಥನೆ ಮಂತೊಂದು. ಬಹಳ ಬೇಸರದ ದಿವಸ ಇವತ್ತು. ಯಾಕೆಂತ ಹೇಳಿದರೆ ಇಂತಹ ಒಂದು ಅಪ್ರತಿಮ ಒಂದು ಪ್ರತಿಭೆ ಇರುವಂತಹ ಒಂದು ರಾಜಕಾರಣಿ ಆಗಿರ್ಬೋದು, ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ದುಡಿಯುತ್ತಿರುವಂತಹ ಸುಧಾಕರ್ ಶೆಟ್ಟಿಯವರು ನಮ್ಮನ್ನು ಇವತ್ತು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಾನು ತಿಳಿದಂದಿನಿಂದ ನಮ್ಮ ಸಾರ್ವಜನಿಕ ಗಣೇಶೋತ್ಸವದ ಸಮಯದಲ್ಲಿ ಪ್ರಪ್ರಥಮ ಬಾರಿಗೆ ನಮಗೆ ಒಂದು ನೃತ್ಯ ಕಾರ್ಯಕ್ರಮವನ್ನು ನೀಡಿ ನಮ್ಮ ಒಂದು ವಿಶ್ವಕಲಾ ನಿಕೇತನವನ್ನು ಎಲ್ಲರೂ ಗುರುತಿಸುವ ಹಾಗೆ ಮಾಡಿದ್ದಾರೆ. ಪ್ರತಿ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಆಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನು ತೊಡಗಿಸಿಕೊಂಡು ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ದೇವಸ್ಥಾನದಲ್ಲಿ ನೃತ್ಯ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಊರಿನ ಎಲ್ಲ ಜನರಿಗೂ ಒಂದು ಪರೋಪಕಾರಿಯಾಗಿ ಎಲ್ಲರ ಇದರಲ್ಲಿ ಕೂಡ ಅವರು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರಿಂದ ಆಗುವಂತಹ ಸಹಾಯವನ್ನು ಅವರು ಮಾಡ್ತಾ ಇದ್ದರು. ಅಲ್ಲದೆ ಒಂದು ಒಳ್ಳೆಯ ರಾಜಕಾರಣಿ. ಅವರು 2 ಸಲ ಇದಕ್ಕೆ ಓಟಿನಲ್ಲಿ ಪರಾಭವಗೊಂಡರೂ ಕೂಡ ಅವರನ್ನು ಜನರು ಅವರ ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ಅವರ ಜೊತೆ ಒಡಗೂಡಿ ಎಲ್ಲ ಮಹತ್ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇಂಥವರ ಆತ್ಮಕ್ಕೆ ನಾವೆಲ್ಲರೂ ಚಿರಶಾಂತಿಯನ್ನು ಕೋರುವ, ಅವರಿಗೆ ಒಂದು ಸದ್ಗತಿಯನ್ನು ಆ ದೇವರು ಮಾಲಿಂಗೇಶ್ವರನು ಕರುಣಿಸಲಿ. ಮಾಲಿಂಗೇಶ್ವರನ ಆ ರಾಜಗೋಪುರದಿಂದ ಹಿಡಿದು ಅನ್ನಛತ್ರದವರೆಗೆ ಅವರ ಆಡಳಿತದ ಸಮಯದಲ್ಲಿ ಎಲ್ಲರನ್ನು ಕೈಗೂಡಿಸಿಕೊಂಡು ಒಳ್ಳೆಯ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಪುಣ್ಯಾತ್ಮನಿಗೆ ದೇವರು ಒಳ್ಳೆಯ ಸದ್ಗತಿಯನ್ನು ಒದಗಿಸಲಿ ಅಂತೇಳಿ ನಾನು ನನ್ನ 2 ಮಾತುಗಳಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಈ ದಿವಸ ನಮ್ಮನ್ನೆಲ್ಲ ಅಗಲಿದಂಥ ಸುಧಾಕರ್ ಶೆಟ್ಟಿ ನೆಲ್ಲಿಕಟ್ಟೆ ಇವರ ಆತ್ಮಕ್ಕೆ ಮಾಲಿಂಗೇಶ್ವರ ದೇವರು ಚಿರಶಾಂತಿಯನ್ನು ಕೊಡಲಿ, ಹಾಗೂ ಸ್ವರ್ಗದಲ್ಲಿ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುವ ದೇವರು ಅನುಗ್ರಹಿಸಲಿ. ವಿಶೇಷವಾಗಿ ಸಾಧಾರಣ 43 ವರ್ಷದಿಂದ ನನ್ನ ಆತ್ಮೀಯರವರು, ಜಾತಿ ಬೇರೆ ಬೇರೆ ಆದರೂ ನನ್ನ ಒಂದು ಅಣ್ಣನ ಸ್ಥಾನವನ್ನು ನನಗೆ ಕೊಟ್ಟಿದ್ದರು. ಜಾಸ್ತಿ ಹೇಳಲಿಕ್ಕೂ ನನಗೆ ಏನೋ ಬಾಯಿಯಲ್ಲಿ ಶಬ್ದಗಳು ಹೊರಡ್ತಿಲ್ಲ. ಅಂತೂ ಸ್ನೇಹಪರ ಜೀವಿ, ಅಜಾತ ಶತ್ರು, ಪುತ್ತೂರಿನ ಮುತ್ತು ಅಂತೇಳಿ ಅವರಿಗೆ ಒಂದು ನಾವು ಹೆಸರನ್ನು ಆ ಬಿರುದನ್ನು ಕೊಡ್ಬೋದು. ಯಾಕೆಂತೇಳಿದರೆ ಯಾವ ಪಕ್ಷದವರಾಗಲಿ ಯಾವ ಜಾತಿಯವರಾಗಲಿ ಸುಧಣ್ಣನನ್ನೊಂದು ಇಷ್ಟುವರೆಗೆ ದೂರಿದ್ದನ್ನು ನಾನು ಯಾರ ಹತ್ರ ಕೇಳಲಿಲ್ಲ. ಆದ ಕಾರಣ ನಮ್ಮನ್ನೆಲ್ಲ ಅಗಲಿದ್ದಾರೆ. ಮನುಷ್ಯ ಆದಮೇಲೆ ಹುಟ್ಟಿದ ಮೇಲೆ ಅವನಿಗೆ ಸಾವು ನಿಶ್ಚಿತ. ಆದರೂ ಜನರಿಗೆ ಒಂದು ಪ್ರಯೋಜನವಾಗಿ ಯಾವುದೇ ಕಷ್ಟ ಬಂದರೂ ಅವರಲ್ಲಿ ಹೋಗಿ ಹೇಳಿದರೆ ಅವರಿಂದ ಆಗುವಷ್ಟು ಸಹಕಾರ ಕೊಡ್ತಿದ್ದ ಒಂದು ವ್ಯಕ್ತಿ. ಇಂದು ನಾವು ಭಾಳ ಒಂದು ದುಃಖದಲ್ಲಿದ್ದೇವೆ. ಎಲ್ರಿಗೂ, ಅವರ ಬಂಧು ಬಳಗದವರಿಗೆ, ಮಕ್ಕಳಿಗೆ, ಅವರ ಧರ್ಮಪತ್ನಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆಲ್ಲ ದೇವರು ಆ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತನ ಕೊಡಲಿ ಅಂತೇಳಿ ನನ್ನ 2 ಮಾತುಗಳು. ಪುತ್ತೂರಿನಲ್ಲಿ ನನಗೊಂದು ಯಾವುದೇ ಒಂದು ಅವಕಾಶ ಇರಲಿ, ಗಣೇಶೋತ್ಸವದಲ್ಲಿ ಒಂದು ವಿಡಿಯೋಗ್ರಾಫಿಗೆ ಇರಲಿ, ಹಾಗೂ ನಮ್ಮೊಂದು ನನಗೆ ಒಂದು ಅವಕಾಶವನ್ನು ತುಂಬ ಕಲ್ಪಿಸಿಕೊಟ್ಟಿದ್ದಾರೆ. ಯಾಕಂತೇಳಿದರೆ ನನ್ನ ಸಣ್ಣ ಪ್ರಾಯದಿಂದಲೇ ನಾನು ಅವರ ಜೊತೆಗಿದ್ದೆ. ಹಾಗೂ ನನಗೊಂದು ಪುತ್ತೂರಿನಲ್ಲಿ ನನಗೆ ನನ್ನೊಂದು ಜೀವನ ಸಾಗಿಸಲು ಹಾಗೂ ಈ ಥರ ಇದೆ ಅಂತ ಒಂದು ತೋರಿಸಿಕೊಟ್ಟವರು ಇವರಾಗಿರ್ಬೋದು, ಇವರು ಮತ್ತು ಇವರೊಟ್ಟಿಗಿರುವಂಥ ಎಲ್ಲರೂ ಕೂಡ. ಆದ ಕಾರಣ ನಾನು ಯಾವಾಗಲೂ ಅವರಿಗೆ ಚಿರಋಣಿಯಾಗಿದ್ದೆ. ಎಲ್ಲಿದ್ದರೂ ಕೂಡ ಅವರನ್ನು ಒಂದು ಶ್ಲಾಘಿಸ್ತಾ ಇದ್ದೆ. ಇತ್ತೀಚೆಗಷ್ಟೇ ಗಣೇಶೋತ್ಸವದ ಚಪ್ಪರ ಮುಹೂರ್ತದಲ್ಲಿ ಕೂಡ ನಾವು ಜೊತೆಗಿದ್ದೀವಿ. ಅದೇ ನಾನು ಮತ್ತು ಅವರು ಕೊನೆಯ ಒಂದು ಸಂದರ್ಭ ನಾವು ಸೇರಿರುವಂತಹದ್ದು. ಆಗಲಿ ಅವರಿಗೆ ದೇವರ ಪಾದಕ್ಕೆ ಸೇರಿದ್ದಾರೆ, ಒಳ್ಳೆಯದಾಗಲಿ, ಇಷ್ಟೇ ನಾನು ಹೇಳ್ತಾ ಇದ್ದೀನಿ. ನಂದು ಮತ್ತು ಸುಧಾಕರ್ ಶೆಟ್ಟರ ಸ್ನೇಹ ಸುಮಾರು 45 ವರ್ಷದಿಂದ. ನೆಲ್ಲಿಕಟ್ಟೆಯಲ್ಲಿ ನಾನು ಲೂಟಿ ಮಾಡುವಾಗ, ಗಲಾಟೆ ಮಾಡುವಾಗ ನನಗೆ ಅವರು ಆವಾಗಲೂ ನನ್ನ ಒಂದು ಬ್ಯಾಕಪ್ ಬೆನ್ನಿಗೆ ಇಟ್ಕೊಂಡು ನಮ್ಮಲ್ಲಿ ನಿಲ್ತಿದ್ರು. ನನ್ನ ಅಂಗಡಿ ಮೊತ್ತ ಅವರ ಹೋಟ್ಲ್ ಪಕ್ಕದಲ್ಲಿತ್ತು. ಸಿಂಪಲ್ ಹೇಳಬೇಕಿದ್ರೆ ನನ್ನ ಒಂದು ಹಿರಿಯ ಅಣ್ಣನಾಗಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಅತಿ ಉತ್ತಮ ಅಂಥ ಒಂದು ನಾಯಕ ಇನ್ನು ಮುಂದೆ ಬರಲಿಕ್ಕಿಲ್ಲ. ಅಷ್ಟು ಒಳ್ಳೆ ನಾಯಕ ಗುಣ ಇರುವಂಥ ಒಂದು ಶತ್ರು ಹೇಳ್ತೇವಲ್ಲ, ಅಜಾತ ಶತ್ರು, ಯಾರಿಗೂ ಒಂದು ಮನಸ್ಸಿಗೆ ನೋವು ಮಾಡದಂತಹ ಒಂದು ವ್ಯಕ್ತಿತ್ವ. ಹಾಗೆ ನಮ್ಮ ವರ್ತಕ ಸಂಘದ ನೆಲೆಯಿಂದ ನಾನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಆಮೇಲೆ ಅವರ ಕುಟುಂಬಕ್ಕೆ, ಅವರ
ಈ ಮರಣದ ದುಃಖವನ್ನು ಸಹಿಸುವಂಥದ್ದು ಶಕ್ತಿ ಕೊಡಲಿ ಅಂತ ಕೇಳ್ತೇನೆ. ಸುಧಾಕರ್ ಶೆಟ್ಟಿ ನಮ್ಮ ಭಾಳ ಆತ್ಮೀಯರು, ಅದೇ ರೀತಿ ಸಹೋದರರ ರೀತಿಯಲ್ಲಿದ್ದಂಥ ವ್ಯಕ್ತಿ. ಅವರ ಹೆಸರು ಸುಧಾಕರ್ ಶೆಟ್ಟಿ ಆದರೂ ನಾವು ಅವರನ್ನು ಸುಧಾರಕ ಶೆಟ್ಟಿ ಎಂಬಂಥ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಸುಧಾರಣೆ ಮಾಡುವಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಹಲವಾರು ಕಾರ್ಯಕ್ರಮಗಳಲ್ಲಿ ಪುತ್ತೂರಿನಲ್ಲಿ ಆರಂಭಿಸಿದಂಥ ಖ್ಯಾತಿ ಕೂಡ ಅವರಿಗಿದೆ. ಇವತ್ತು ದೇವಸ್ಥಾನದ ಇರಲಿ, ಗಣೇಶೋತ್ಸವ ಇರಲಿ ಅಥವಾ ರಾಜಕೀಯ ಇರಲಿ, ಯಾವುದೇ ಸಿಕ್ಕಿದ ಹುದ್ದೆಯನ್ನು ಅತ್ಯಂತ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಎಲ್ಲ ಜನರ ಒಂದು ಪ್ರೀತಿ ಗಳಿಸುವ ಮೂಲಕ ಅದನ್ನು ಮಾಡಿದಂತಹ ವ್ಯಕ್ತಿ. ಈಗಾಗಲೇ ನಾವು ಇನ್ನೂ ತಮಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ, 10 ಓವರ್ಗಳ ನಿಯಮಿತ ಕ್ರಿಕೆಟ್ ಪಂದ್ಯಾಟ ಇದು ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಸುಧಾಕರ್ ಶೆಟ್ಟಿಯವರ ಒಬ್ಬ ಮಗಳು ದಿವಂಗತರಾದ ಕಾರಣ ಅವರ ಮೆಮೋರಿಯಲ್ ಕ್ರಿಕೆಟನ್ನು, ಅಶ್ವಿನಿ ಮೆಮೋರಿಯಲ್ ಕ್ರಿಕೆಟ್ ಪಂದ್ಯಾಟವನ್ನು ನಾವು ಆರಂಭಿಸಿದ್ದೇವೆ ನೆಲ್ಲಿಗಟ್ಟೆ ಮಿತ್ರಮಂಡಲದ ನೇತೃತ್ವದಲ್ಲಿ. ಇದು ಯಾಕೆಂದರೆ ರಾಜ್ಯದಲ್ಲಿ ಅಂದರೆ ಆವಾಗ ರಿಲಯನ್ಸ್ ಕಪ್ ಹೇಳಿ ಸ್ಟಾರ್ಟ್ ಆಗಿದ್ದಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದರ ಮಾದರಿಯಲ್ಲಿ 11 ಓವರ್ಗಳ ಕ್ರಿಕೆಟ್ ಪಂದ್ಯಾಟವನ್ನು ಆರಂಭಿಸಿದ್ದು ಪುತ್ತೂರು ಅಥವಾ ಸುಧಾಕರ್ ಶೆಟ್ಟರ ಮಗಳ ಹೆಸರಲ್ಲಿ ಇಲ್ಲಿ. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಇವತ್ತು ಅವರನ್ನು ಕಳ್ಕೊಂಡೇವೆ ಎಂಬಂಥ ಬೇಸರಕ್ಕಿಂತ ಎಲ್ಲ ಜನರಿಗೆ ಅವರ ಒಂದು ಸೇವೆ ಇವತ್ತು ಕಳೆದು ಹೋಗಿದೆ ಎಂಬಂಥದ್ದು ಭಾಳಷ್ಟು ನೋವು ನಮಗಿದೆ. ಇನ್ನು ಕೂಡ ಅಂಥ ವ್ಯಕ್ತಿಯನ್ನು ನಾವು ಇಲ್ಲಿ ಪಡೆಯುವಂಥದ್ದು ಭಾಳ ಕಷ್ಟ. ಇಡೀ ನೆಲ್ಲಿಗಟ್ಟೆ ಕ್ಷೇತ್ರಕ್ಕೆ ಒಬ್ಬ ಹಿರಿಯ ವ್ಯಕ್ತಿಯಾಗಿ, ಮಾರ್ಗದರ್ಶಕರಾಗಿ ಒಂದು ಎಲ್ಲರನ್ನ ಮೇಲಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದಂಥ ವ್ಯಕ್ತಿ ಸುಧಾಕರ್ ಶೆಟ್ಟರು. ನನ್ನನ್ನು ಕೂಡ 78ನೇ ಇಸವಿಯಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ ಮಾಡುವ ಮೂಲಕ ರಾಜಕೀಯವಾಗಿ ಅಧಿಕೃತವಾಗಿ ಸೇರಿಸಿದಂಥ ವ್ಯಕ್ತಿ ಕೂಡ ಸುಧಾಕರ್ ಶೆಟ್ಟಿ. ಅವರ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದು ಸ್ವಾಭಾವಿಕ, ಆದರೂ ನಮಗೆ ಎಲ್ರಿಗೂ ಭಾಳಷ್ಟು ನೋವಾಗಿದೆ. ಇಂತಹ ವ್ಯಕ್ತಿ ಇನ್ನೊಬ್ಬ ಬರಲಿಕ್ಕಿಲ್ಲ ಎಂಬಂಥ ಭಾವನೆ ಕೂಡ ನಮಗಿದೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕರುಣಿಸಿ ಎಲ್ಲರ ಪರವಾಗಿ ನಾವು ವಿನಂತಿಸಿಕೊಳ್ತೇವೆ. ನಜೀರ್ ಮಠ, KPCC ಮೈನಾರಿಟಿ ಸೆಕ್ರೆಟರಿ. ನಾನು ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ಸಲ್ಲಿ ಪುತ್ತೂರು ಫಿಲೋಮಿನಾ ಕಾಲೇಜಿನಲ್ಲಿ ಪುತ್ತೂರು ತಾಲೂಕಿನಲ್ಲಿ ಈ ಕೆಲಸ ಮಾಡುವಾಗ ನಮಗೆ ಸುಧಾಕರ್ ಶೆಟ್ಟರು ಒಬ್ಬರು ಮಾರ್ಗದರ್ಶಕರಾಗಿದ್ದರು. ಮಾತ್ರವಲ್ಲ, ಅವರು ಧಾರ್ಮಿಕ, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ಪುತ್ತೂರಿನ ಇತಿಹಾಸದಲ್ಲಿ ಅತಿ ಹೆಚ್ಚು ಜನರ ಒಂದು ವಿಶ್ವಾಸವನ್ನು ಗಳಿಸಿದವರು. ಮಾತ್ರವಲ್ಲ, ಅವರನ್ನು ಕಳಕೊಂಡ ಪುತ್ತೂರು ಬಹಳ ದುಃಖತಪ್ತವಾಗಿದೆ. ಮಾತ್ರವಲ್ಲ, ಅವರ ಕುಟುಂಬಕ್ಕೆ ಆತ್ಮಶಾಂತಿಯನ್ನು ಕೊಡಲಿ, ಅವರಿಗೂ ಕೂಡ ದೇವರು ಅವರ ಕುಟುಂಬಕ್ಕೆ ಅವರು ಧೈರ್ಯ ಕೊಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಿರಿಯರಾದ ಸುಧಾಕರ್ ಶೆಟ್ಟಿಯವರು ಇವತ್ತು ದೈವಾಧೀನರಾಗಿದ್ದಾರೆ. ನಮ್ಮ ತಂದೆಯ ಆತ್ಮೀಯ ಸ್ನೇಹಿತರಾಗಿದ್ದರು, ನಮಗೆಲ್ಲ ಮಾರ್ಗದರ್ಶಕರಾಗಿದ್ದರು. ನಾವು ಕಾಂಗ್ರೆಸ್ NSY ಸೇರಿದಾಗ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಮಾಜ ಸೇವೆ ಮಾಡ್ತಾ 2 ಸಲ ಅಭ್ಯರ್ಥಿಯಾಗಿ ನಿಂತಹ ವ್ಯಕ್ತಿ. ಎಲ್ಲರಿಗೂ ಚಿರಪರಿಚಿತ. ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾಗಿದ್ದಾಗ, ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದಾಗ ಎಲ್ಲರನ್ನು ಸೇರಿಸಿ ಒಂದು ಧರ್ಮದ ಬಗ್ಗೆ, ಒಂದು ದೇವರ ಬಗ್ಗೆ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಒಬ್ಬ ಹಿರಿಯ ಧುರೀಣ ನಮ್ಮನ್ನು ಇವತ್ತು ಅಗಲಿದ್ದಾರೆ. ಅವರ ಅಗಲಿದ ದುಃಖವನ್ನು ಅವರ ಮನೆಯವರಿಗೆ, ಕುಟುಂಬಸ್ಥರಿಗೆ ಹಾಗೂ ಅಭಿಮಾನಿ ಬಳಗದವರಿಗೆ ಹಾಗೂ ನಮಗೆಲ್ಲ ಒಂದು ಶಕ್ತಿಯಾಗಿ ನಿಂತಹ ಸುಧಾಕರ್ ಶೆಟ್ಟಿ ಅವರ ಅಗಲಿಕೆ ಭಾರಿ ದುಃಖ ತಂದಿದೆ. ದೇವರು ಅವರನ್ನು ಅಗಲಿದ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥಿಸ್ತೇವೆ. ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರು ಆದಂಥ ಮತ್ತು ನಮ್ಮ ಈ ಗಣೇಶೋತ್ಸವ ಸಮಿತಿಯ ಇಲ್ಲಿದು ಪುತ್ತೂರಿನ ಅಧ್ಯಕ್ಷರಾಗಿರುವಂಥ ಸುಧಾಕರ್ ಶೆಟ್ಟಿಯವರ ಅಕಾಲಿಕ ಮರಣದಿಂದಾಗಿ ಇವತ್ತು ನಾವು ತುಂಬ ದುಃಖಿತರಾಗಿದ್ದೇವೆ. ಯಾಕೆಂತ ಹೇಳಿದರೆ ಅವರ ಪುತ್ತೂರು ತಾಲೂಕಿಗೆ ಅವರ ಸೇವೆ ಭಾಳ ಇದೆ. ಯಾಕೆಂತೇಳಿದರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕೂಡ ಹಲವಾರು ಕೆಲಸಗಳನ್ನು ಮಾಡಿದವರು. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಬ್ಲಾಕ್ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಅದಲ್ಲದೆ ನಮ್ಮ ಈ ಪುತ್ತೂರಿನ ಕೋಟು ಮೈದಾನದ ಗಣೇಶೋತ್ಸವ, ಈ ಒಂದು ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾದ್ದು. ಆದ್ದರಿಂದ ಒಂದು ಒಳ್ಳೆಯ ವ್ಯಕ್ತಿತ್ವದ ಒಬ್ಬ ನಮ್ಮ ರಾಜಕಾರಣಿ
ಧಾರ್ಮಿಕ ಮುಖಂಡನನ್ನು ನಾವು ಇವತ್ತೆಲ್ಲರೂ ಕಳೆದುಕೊಂಡಿದ್ದೇವೆ. ಇವತ್ತು ನಮಗೆ ಅಪಾರವಾದ ನೋವುಂಟಾಗಿದೆ. ಆದ್ದರಿಂದ ಅವರ ಕುಟುಂಬಕ್ಕೆ ದೇವರು ಅವರ ಈ ಒಂದು ಈ ನೋವನ್ನು ಸಹಿಸುವಂಥ ಶಕ್ತಿಯನ್ನು ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಲಿಕ್ಕೆ ಅಂತ ಹೇಳುತ್ತಾ, ಸುಧಾಕರ್ ಶೆಟ್ಟರ ಸ್ನೇಹಿತನಾಗಿ, ಅವರ ಸಂಬಂಧಿಯಾಗಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾನು ಸಹ ಭಾಗವಹಿಸಿದ್ದೇನೆ. ಅಂಥ ಒಬ್ಬ ಶುದ್ಧ ಹಸ್ತರು ಈ ಕಾಲದಲ್ಲಿ ಬಹಳ ಅಪರೂಪ. ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಅತಿ ಉತ್ತಮವಾಗಿ ನಡೆಸುವಂಥ ಒಂದು ವಿಶೇಷವಾದಂಥ ಸಾಮರ್ಥ್ಯ ಅವರಲ್ಲಿದೆ. ಗಣೇಶೋತ್ಸವ 44 ವರ್ಷಗಳಿಂದ ನಾಯಕತ್ವ ವಹಿಸಿದ್ದಾರೆ. ಅದೇ 3 ವರ್ಷದಲ್ಲಿ ಮಹಾಲಿಂಗೇಶ್ವರದಲ್ಲಿ ವಿಚಿತ್ರವಾದಂಥ ಅದ್ಭುತವಾದಂಥ ಸೇವಾ ಕಾರ್ಯ ಮಾಡಿದ್ದಾರೆ. ಯಾವುದು ಮುಗುಳಿ ಗೋಪುರವನ್ನು ಕಟ್ಟುವುದರಲ್ಲಿ ಅಥವಾ ಧ್ವಜಸ್ತಂಭ ಮಾಡೋದರಲ್ಲಿ ಅವರ ಕೊಡುಗೆ ಅತ್ಯುತ್ತಮವಾದ. ಅಂಥ ಮಾಡಿದವರು ದೇವಸ್ಥಾನ ಮಹಾಲಿಂಗೇಶ್ವರ ಸಲ ಅಷ್ಟೊಂದು ಸೇವೆ ಮಾಡಿದಂಥ ವ್ಯಕ್ತಿ ಇಷ್ಟುವರೆಗೆ ಕಾಣಲಿಲ್ಲ. ಈ ಇಷ್ಟು ವರ್ಷ ನಾನು ನೋಡಿದ್ರಲ್ಲಿ ಯಾರೂ ಮಾಡಲಿಲ್ಲ. ಅವರು ಬರೀ 3 ವರ್ಷದಲ್ಲಿ ಮಾಡಿದಂಥ ಅದ್ಭುತವಾದಂಥ ಮಹಾಲಿಂಗೇಶ್ವರ ಸೇವೆ, 44 ವರ್ಷದ ಗಣೇಶೋತ್ಸವ ಸೇವೆ ಅವರನ್ನು ಶಿವನ ಪಾದಕ್ಕೆ ಸೇರಿಸುವಂತೆ ಮಾಡಿದೆ. ಅವರು ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಎಲ್ಲರ ಪರವಾಗಿ ಬೇಡ್ತಾ ಇದ್ದೇನೆ. ಇದು ಸುಧಾಕರ್ ಶೆಟ್ಟಿಯವರು ತುಂಬ ಆತ್ಮೀಯರು ನಮಗೆ ತುಂಬ ವರ್ಷದಿಂದ. ಅವರ ಅಗಲುವಿಕೆ ತುಂಬ ನೋವು ತಂದಿದೆ ಮನಸ್ಸಿಗೆ. ನಾವು ಬೆತ್ತಪಾಡಿ ಕಾಂಗ್ರೆಸ್ಸಿನಲ್ಲಿ ಯಾವ ಕಾರ್ಯಕ್ರಮ ಅಲ್ಲಿ ಮಾಡಿದರೂ ಅವರನ್ನು ಕರೆಯೋದೇ ಇಲ್ಲ. ಬೆತ್ತಂಬಾಡಿ ಗ್ರಾಮ ಸಮಿತಿ ನಾನು ಈಗ ಕಾರ್ಯದರ್ಶಿಯಾಗಿದ್ದೇನೆ. ಆದರೆ ಈಗ ಅವರು ಅಗಲುವಿಕೆ ನಮಗೆ ತುಂಬ ಕಷ್ಟವಾಗಿದೆ. ಅವರು ಹಳ್ಳಿಗೆ ಬಂದು ನಮ್ಮ ಈ ಪಕ್ಷದ ಇದಕ್ಕೆ ಬಂದು ಹಳ್ಳಿ ಬಂದು ನಮ್ಮ ಬೂತ್ ಕಮಿಟಿಯನ್ನು ತುಂಬ ರೀತಿಯ ಒಳ್ಳೆಯ ಇದರಿಂದ ಮಾಡುತ್ತಿದ್ದರು. ಹಾಗೆ ಅವರ ಅಗಲಿಕೆಯು ಎಲ್ಲರಿಗೂ ಅವರ ಶಕ್ತಿ ಕೊಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಈ ನಮ್ಮ ಗ್ರಾಮೀಣ ಕಾಂಗ್ರೆಸ್ ಎಲ್ಲರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ನಾವು ಅರ್ಪಿಸ್ತೇವೆ. ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು 2 ಬಾರಿ ಪುತ್ತೂರು ಕ್ಷೇತ್ರದ ವಿಧಾನಸಭೆಯನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ನಮ್ಮ ಬಂಟ ಸಮಾಜದ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ಮಾನ್ಯ ಎನ್ ಸುಧಾಕರ್ ಶೆಟ್ಟರವರು ನಿನ್ನೆಯ ದಿನ ದೇವರ ಪಾದವನ್ನು ಸೇರಿದ್ದಾರೆ. ಅವರ ಅಗಲುವಿಕೆಯನ್ನು ಅವರ ಕುಟುಂಬ ವರ್ಗದವರಿಗೆ ಮತ್ತು ಎಲ್ಲ ಸಮಾಜ ಬಾಂಧವರಿಗೆ ಸ್ಮರಿಸುವಂತಹ ಶಕ್ತಿಯನ್ನು ಆ ಮಹಾಲಿಂಗೇಶ್ವರ ದೇವರು ನೀಡಲಿ. ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ಮುಂದಿನ ಮಹಾಲಿಂಗೇಶ್ವರ ದೇವರ ಗೋಪುರದ ಕೆಲಸ ಕಾರ್ಯವನ್ನು ತನ್ನ ಅಧ್ಯಕ್ಷತೆಯ ಅವಧಿಯಲ್ಲಿ ಪೂರ್ಣಗೊಳಿಸಿ ಎಲ್ಲರ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿ. ಬಹುಶಃ ಒಬ್ಬ ಇಲ್ಲಿ 50 ವರ್ಷಗಳಿಂದ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿದಂತಹ ಒಂದು ಹೆಮ್ಮೆ ಹಿರಿಮೆ ಅವರಿಗಿದೆ. ಅವರಂತಹ ಒಬ್ಬ ಧೀಮಂತ ನಾಯಕನನ್ನು ಕಳೆದುಕೊಂಡಂತಹ ಈ ಸಂದರ್ಭದಲ್ಲಿ ಇಡೀ ಸಮಾಜ ಇವತ್ತು ಅವರನ್ನು ಸ್ಮರಣೆ ಮಾಡುವಂತಹ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಸಂತೋಷ ಪಡ್ತೇನೆ. ಹಾಗೆ ಅವರ ಅಗಲುವಿಕೆಯನ್ನು ಸಹಿಸುವಂತಹ ಶಕ್ತಿ ಭಗವಂತ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಆತ್ಮೀಯ ಬಳಗಕ್ಕೆ ನೀಡಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ, ಹಿರಿಯರಾದ ಸುಧಾಕರ್ ಶೆಟ್ಟರು ನಮ್ಮ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದರು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಬಹಳ ಜನಾನುರಾಗಿ, ದೈವಭಕ್ತ ಕೂಡ. ಅವರು ನಮ್ಮ ದೇವಸ್ಥಾನಕ್ಕೆ ಭಾಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಅವರ ಕಾಲದಲ್ಲಿ ನಮ್ಮ ಸ್ವರ್ಣಲೇಪಿತ ಧ್ವಜಸ್ತಂಭ ಹಾಗೂ ರಾಜಗೋಪುರವನ್ನು ಕೂಡ ನಿರ್ಮಾಣ ಮಾಡಿದರು. ಆ ಖ್ಯಾತಿ ಕೂಡ ಅವರಿಗೆ ಯಾವತ್ತೂ ಶಾಶ್ವತವಾಗಿ ಉಳಿತದೆ. ನಾವು ಈ ಸಂದರ್ಭದಲ್ಲಿ ಬಹಳ ದುಃಖವನ್ನು ವ್ಯಕ್ತಪಡಿಸ್ತೇವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಶ್ರೀ ಮಹಾಲಿಂಗೇಶ್ವರ ಕರುಣಿಸಲಿ ಅಂತ ನಾವು ಎಲ್ಲ ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳು ಪ್ರಾರ್ಥನೆ ಮಾಡ್ತೇವೆ.